ಕರ್ನಾಟಕದಲ್ಲಿರುವ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಹಾಗೂ +2 ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳನ್ನು ಆಯಾಯ ಪರೀಕ್ಷಾ ಕೇಂದ್ರಗಳಿಗೆ ತಲುಪಿಸಲು ಗಡಿ ಪ್ರದೇಶಕ್ಕೆ ತಲುಪುವ ವಿದ್ಯಾರ್ಥಿಗಳಿಗೆ ಕಾಸರಗೋಡು ಜಿಲ್ಲಾಡಳಿತ ವ್ಯವಸ್ಥೆಯನ್ನು ಕಲ್ಪಿಸಿದೆ. ಇಂದು ಬೆಳಗ್ಗೆಯಿಂದಲೇ ಗಡಿ ಪ್ರದೇಶಕ್ಕೆ ಆಗಮಿಸುತ್ತಿರುವ ವಿದ್ಯಾರ್ಥಿಗಳನ್ನು ವೈದ್ಯಕೀಯ ತಪಾಸಣೆ ನಡೆಸಿ ಪಾಸ್ ಇಲ್ಲದವರಿಗೆ ಪಾಸ್ ವ್ಯವಸ್ಥೆಯನ್ನು ಕಲ್ಪಿಸಿ ಅವರನ್ನು ಸರ್ಕಾರಿ ಬಸ್ನಲ್ಲಿ ಪರೀಕ್ಷಾ ಕೇಂದ್ರಗಳಿಗೆ ಸಾಗಿಸುವ ಕೆಲಸ ಭರದಿಂದ ನಡೆಯಿತು. ಕೇರಳದಲ್ಲಿ ಪರೀಕ್ಷೆ ಬರೆಯಲಿರುವ ಸುಮಾರು 297 ವಿದ್ಯಾರ್ಥಿಗಳು ಇದ್ದಾರೆ. ಈ ಪೈಕಿ ಈಗಾಗಲೇ 200ರಷ್ಟು ವಿದ್ಯಾರ್ಥಿಗಳು ಗಡಿ ಕೇಂದ್ರಕ್ಕೆ ತಲುಪಿದ್ದಾರೆ. ನಾಳೆಯಿಂದ ಕೇರಳದಲ್ಲಿ ಪರೀಕ್ಷೆಗಳು ಆರಂಭವಾಗಲಿವೆ. ಪರೀಕ್ಷೆ ನಡೆಸಲು ಪೂರ್ವಭಾವಿಯಾಗಿ ಎಲ್ಲ ಸಿದ್ಧತೆಗಳನ್ನು ನಡೆಸಲಾಗಿದೆ. ಕೋವಿಡ್ನ ಹಿನ್ನೆಲೆಯಲ್ಲಿ ಹಲವು ಸಲ ಪರೀಕ್ಷೆಗಳು ಮೊಟಕುಗೊಂಡು ವಿದ್ಯಾರ್ಥಿಗಳು ಪೇಚಾಟದಲ್ಲಿ ಸಿಲುಕಿದ್ರು. ಸಾಮಾಜಿಕ ಅಂತರವನ್ನು ಪಾಲಿಸಿ ಪರೀಕ್ಷೆ ನಡೆಸುವಂತೆ ಕೇರಳದ ಮುಖ್ಯಮಂತ್ರಿ ಆದೇಶ ಹೊರಡಿಸಿದ್ರು. പരീക്ഷ എഴുതുന്ന കുട്ടികൾക്ക് കാസർഗോഡ് ജില്ലാ കളക്ടർ അനുവദിച്ച ഒരു സംവിധാനമാണ് ഇപ്പോൾ കർണാടക ബോർഡറായിട്ടുള്ള തലപ്പാടിയിൽ നടന്നുകൊണ്ടിരിക്കുന്നത്. നമ്മുടെ കർണാടകയിൽ നിന്നും കുട്ടികൾ പരീക്ഷ എഴുതാനുള്ള കുട്ടികൾ ഏകദേശം ഒരു 264 കുട്ടികൾ നമ്മുടെ ജില്ലയിലെ പല സ്കൂളുകളിലായി പരീക്ഷ എഴുതാനുണ്ട്. അവരിൽ 264 ഒട്ടുമിക്ക ആൾക്കാരും ഇപ്പോൾ തന്നെ ഓൺലൈനിൽ രജിസ്റ്റർ ചെയ്തിട്ടാണ് ഇങ്ങോട്ട് വന്നിട്ടുള്ളത്. ഓൺലൈനിൽ രജിസ്റ്റർ ചെയ്യാത്ത കുറച്ച് കുട്ടികളുണ്ട്. അവർക്ക് ഇവിടുന്ന് തന്നെ ചെയ്യാനുള്ള സംവിധാനം തലപ്പാടി ബോർഡറിൽ തന്നെ രജിസ്റ്റർ ചെയ്യാനുള്ള സംവിധാനം ഏർപ്പാടാക്കിയിട്ടുണ്ട്. എല്ലാ കുട്ടികളെയും നമ്മുടെ KSRTC ബസ്സിലാണ് അവരവരുടെ സ്കൂളുകളിലേക്ക്